ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಮಟನ್ ಮತ್ತು ಪೊಟ್ಯಾಟೊ ಕರಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಚೂರು ಮೆಣಸು 15, ಬ್ಯಾಡಗಿ ಮೆಣಸು 3, ಧನಿಯಾ 2 ಚಮಚ, ಹುಣಸೆ ಹುಳಿ, ಗಸಗಸೆ 1 ಚಮಚ, ಬೆಳ್ಳುಳ್ಳಿ, ಈರುಳ್ಳಿ 2, ಟೊಮೆಟೊ 1, ಪುದೀನ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು, ಜೀರಿಗೆ 1/4 ಚಮಚ, ಮೆಂತೆ ಸ್ವಲ್ಪ, ಅರಶಿನ ಹುಡಿ 1/2 ಚಮಚ, ಗರಂ ಮಸಾಲ, ತೆಂಗಿನ ತುರಿ 1 ಕಪ್ಪು, 1 ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದ ನಂತರ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಹಾಕ್ತಾ ಇದ್ದೇನೆ. ಈಗ ಧನಿಯಾ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಅದನ್ನು ಗ್ರೈಂಡರಿಗೆ ಹಾಕೋಣ. ತೆಂಗಿನ ತುರಿ, ಹುಣಸೆ ಹುಳಿ, ಅರಶಿನ ಹುಡಿ, ಈಗ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡೋಣ. ಮಟನ್ ಸಾರಿಗೆ ತೆಂಗಿನ ತುರಿ ಜಾಸ್ತಿ ಹಾಕಿದರೆ ಒಳ್ಳೆ ರುಚಿ ಬರುತ್ತೆ. ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದ ನಂತರ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಬ್ರೌನ್ ಆಗುವವರೆಗೂ ಅದನ್ನು ಹುರ್ಕೊಳ್ಬೇಕು. ಈರುಳ್ಳಿ ಬ್ರೌನ್ ಆದರೆ ಮಟನ್ ಸಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಈರುಳ್ಳಿ ಬ್ರೌನ್ ಆಗಿದೆ. ಇನ್ನು ಬೆಳ್ಳುಳ್ಳಿ ಹಾಕೋಣ. ಸ್ವಲ್ಪ ಮೆಂತೆ ಹಾಕ್ತಾ ಇದ್ದೇನೆ. ಈಗ ಗರಂ ಮಸಾಲೆ, ಚಕ್ಕೆ ಹಾಕ್ತಾ ಇದ್ದೇನೆ. ಜಾಕಾಯಿ ಹಾಕ್ತಾ ಇದ್ದೇನೆ. ಸಣ್ಣ ತುಂಡು ಹಾಕಿದರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಅನಾನಸು 2 ಎಸಳು ಹಾಕ್ತಾ ಇದ್ದೇನೆ. ಏಲಕ್ಕಿ, ಲವಂಗ 2. ಈಗ ಕರಿಮೆಣಸು ಹಾಕ್ತಾ ಇದ್ದೇನೆ. ಕರಿಮೆಣಸು 10 ಹಾಕಿದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಈಗ ಇನ್ನು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆಯನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಜೀರಿಗೆಯನ್ನು ಸ್ವಲ್ಪ ಹೊತ್ತು ಹುರ್ಕೊಂಡಾಗಿದೆ. ಈಗ ಗಸಗಸೆ ಹಾಕ್ತಾ ಇದ್ದೇನೆ. ಗಸಗಸೆಯನ್ನು ಲಾಸ್ಟಿಗೆ ಹಾಕಿದ್ರೆ ಆಯಿತು, ಇಲ್ಲದಿದ್ದರೆ ಅದು ಕಪ್ಪಾಗುತ್ತೆ, ಚೆನ್ನಾಗಿ ಬರೋಲ್ಲ. ಈಗ ಗ್ಯಾಸ್ ಆಫ್ ಮಾಡೋಣ. ಹುರಿದಿಟ್ಟಿರುವ ಮಸಾಲೆಯನ್ನು ಗ್ರೈಂಡರಿಗೆ ಹಾಕೋಣ. ನಾವು ಗ್ರೈಂಡರಿಗೆ ಹಾಕಿರುವ ಮಸಾಲೆ ಅರ್ಧ ನುಣ್ಣಗಾದ ನಂತರ ಈ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಈಗ ಒಂದು ಕುಕ್ಕರಿಗೆ ಮಟನನ್ನು ಹಾಕ್ತಾ ಇದ್ದೇನೆ. ಅರ್ಧ kg ಮಟನ್ ತಗೊಂಡಿದ್ದೇನೆ. ಈಗ ಈರುಳ್ಳಿ, ಟೊಮೆಟೊ, ನೀರು ಹಾಕ್ತಾ ಇದ್ದೇನೆ. ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಮಾಂಸ ಇಲ್ಲದಿದ್ದರೆ ಸಪ್ಪೆ ಬರುತ್ತೆ, ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಈಗ ಲಿಡ್ ಮುಚ್ಚೋಣ. ಮಾಂಸ ಬೇಯಲಿಕ್ಕೆ ಎಷ್ಟು ವಿಸಿಲ್ ಬೇಕಂತ ನೋಡಿಕೊಂಡು ತೆಗೀರಿ. ಮಾಂಸ ಸ್ವಲ್ಪ ಬೆಂದ ನಂತರ ಲಿಡ್ ಓಪನ್ ಮಾಡೋಣ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೇನೆ. ಈಗ ಮಾಂಸ ಮುಕ್ಕಾಲು ವಾಸಿ ಬೆಂದಿದೆ. ಈಗ ಅದಕ್ಕೆ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಆಲೂಗಡ್ಡೆ ಅರ್ಧ kg ತಗೊಂಡಿದ್ದೇನೆ. ಆಲೂಗಡ್ಡೆ ಹಾಕಿದ ನಂತರ ಲಿಡ್ ಮುಚ್ಚಿ ವಿಜಿಲನ್ನು ಜಾಸ್ತಿ ತೆಗೆಯುವುದು ಬೇಡ, ಪೊಟ್ಯಾಟೊ ಇಲ್ಲದಿದ್ದರೆ ಬೆಂದು ಹೋಗುತ್ತೆ. ಈಗ ಲಿಡ್ ಓಪನ್ ಮಾಡೋಣ. ಮಟನ್ ಮತ್ತು ಪೊಟ್ಯಾಟೊ ಚೆನ್ನಾಗಿ ಬೆಂದಿದೆ. ನಿಮಗೆ ಎಷ್ಟು ವಿಜಿಲ್ ಬೇಕಂತ ನೋಡಿಕೊಂಡು ತೆಗೆದ್ರೆ ಆಯಿತು. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇನ್ನಿದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕೋಣ. ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಮಸಾಲೆ ಹಾಕಿದ ನಂತರ ಇನ್ನು ಉಪ್ಪು ಹಾಕೋಣ. ಈಗ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನುಣ್ಣಗೆ ಕಡೆದಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಈಗ ನೀರು ಹಾಕ್ತಾ ಇದ್ದೇನೆ. ನೀರು ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಮಿಕ್ಸ್ ಮಾಡುವಾಗ ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನೀಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕಂತ ಉಪ್ಪು ನೋಡ್ಕೊಂಡು ಹಾಕಿದ್ರೆ ಆಯಿತು. ಲಿಡ್ ಮುಚ್ಚೋಣ. ಈಗ ಅದನ್ನು ಕುದಿಯಲು ಬಿಡೋಣ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೇನೆ. ಕುದಿ ಬಂದಿದೆ. ಮಟನ್ ಸಾರು ರೆಡಿಯಾಗಿದೆ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಆಗಲೇ ಸ್ವಲ್ಪ ಹಾಕಿದ್ದೇನೆ. ಈಗ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಬ್ರೌನ್ ಆಗುವವರೆಗೂ ಅದನ್ನು ಹುರ್ಕೊಳ್ಬೇಕು. ಈಗ ಈರುಳ್ಳಿ ಬ್ರೌನ್ ಆಗಿದೆ. ಇದನ್ನು ಸಾರಿಗೆ ಹಾಕೋಣ. ಈರುಳ್ಳಿ ಒಗ್ಗರಣೆ ಹಾಕುವುದರಿಂದ ಮಟನ್ ಸಾರು ಗಮ್ ಅನ್ನುತ್ತೆ. ಒಗ್ಗರಣೆಯನ್ನು ಮಟನ್ ಸಾರಿಗೆ ಹಾಕಿ ಆಗಿದೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಟನ್ ಸಾರು ರೆಡಿಯಾಗಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.